ನಮಸ್ತೆ. ಶ್ರೀ ಪರಮಕರುಣ ಪರಂಜ್ಯೋತಿ ಕಲ್ಕಿಯ ಪವಾಡ. ನಾನು ಉತ್ತರ ಪ್ರದೇಶದ ಮೀರತ್ನ ಆರತಿ ಭಾಟಿಯಾ. ಸುಮಾರು 7 ವರ್ಷಗಳ ಹಿಂದೆ ನಾನು ನನ್ನ ಚಿಕ್ಕ ಮಗು ಮತ್ತು ಪತಿಯೊಂದಿಗೆ ಪೂರ್ವಿಕರ ಮನೆಯನ್ನು ಬಿಟ್ಟು ಹೊರಗೆ ಬರಬೇಕಾಯಿತು. ಹೋಗಲು ಯಾವುದೇ ಸ್ಥಳವಿರಲಿಲ್ಲ. ಪತಿಯವರ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿತ್ತು. ನನ್ನ ಆದಾಯವು ಬಾಡಿಗೆ, ಊಟ ಮತ್ತು ಮಗಳ ವಿದ್ಯಾಭ್ಯಾಸಕ್ಕೆ ಸಾಕಾಗುತ್ತಿರಲಿಲ್ಲ. ನನ್ನ ದೈವಿಕ ಸ್ನೇಹಿತರಿಗೆ ದಾರಿ ತೋರಿಸಲು ಪ್ರಾರ್ಥಿಸಿದೆ. ಕೂಡಲೇ ನಮ್ಮ ಕಾಲೇಜಿನ ವ್ಯವಸ್ಥಾಪಕರು ತಾವು ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನು ಪ್ರಾರಂಭಿಸುತ್ತಿರುವುದಾಗಿಯೂ ನನ್ನನ್ನು ಅಲ್ಲಿ ವಾರ್ಡನ್ ಆಗಿ ಇರಬೇಕೆಂದು ಕೇಳಿದರು. ನನಗೆ ಕೆಲಸ ಮಾಡುತ್ತಿದ್ದ ಕಾಲೇಜಿನ ಹೆಣ್ಣು ಮಕ್ಕಳ ಹಾಸ್ಟೆಲ್ ವಾರ್ಡನ್ ಆಗಿ ಇರುವ ಜವಾಬ್ದಾರಿಯನ್ನು ಕೊಟ್ಟರು. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಒಂದು ಕೊಠಡಿಯನ್ನು ಕೊಡಲಾಯಿತು. ನೋಡಿಕೊಳ್ಳಲು ಸಹಾಯಕರು, ನಮಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡಲು ಅಡುಗೆಯವರನ್ನು ಕೊಟ್ಟರು. ಒಮ್ಮೆಗೆ ನಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಟ್ಟವು. ನಾವು ಸಂತೋಷದಿಂದಿದ್ದೆವು. ಮಾಡಿದ ಪ್ರಾರ್ಥನೆ ಏನೆಂದರೆ, ಭಗವಾನ್, ನನಗೆ ಇರಲು ಬಾಡಿಗೆ ಇಲ್ಲದ ಜಾಗವನ್ನು ನನ್ನ ಮಗಳು ಅವಳ 12ನೇ ತರಗತಿಯನ್ನು ಮುಗಿಸುವವರೆಗೂ ಕೊಡಿ ಎಂಬುದಾಗಿತ್ತು. ಈ ವರ್ಷ ನನ್ನ ಮಗಳು ತನ್ನ 12ನೇ ತರಗತಿಯಲ್ಲಿ ಉತ್ತೀರ್ಣಳಾದಳು. ಕೂಡಲೇ ನಾವಿದ್ದ ಹಾಸ್ಟೆಲ್ ಕಟ್ಟಡವನ್ನು ವ್ಯಾಪಾರಕ್ಕಿಟ್ಟರು. ಬೇರೊಂದು ಹೊಸ ಕಟ್ಟಡಕ್ಕೆ ನಾವು ಸ್ಥಳಾಂತರಗೊಳ್ಳಬೇಕಾಯಿತು. ಅದಕ್ಕಾಗಿ ಹುಡುಕಾಟ ಪ್ರಾರಂಭವಾಯಿತು. ಆದರೆ ನಮ್ಮ ನಿರಾಶೆಗೆ ನಮಗೆ ಬೇಕಾದಂಥ ಯಾವುದೇ ಕಟ್ಟಡವೂ ಸಿಗಲಿಲ್ಲ. ಒಂದು ಕಡೆ ನಿರಾಶೆ, ನೋವು, ಭಯ ಮತ್ತು ಅತಿಯಾದ ಅಭದ್ರತೆ ಕಾಡತೊಡಗಿತ್ತು. ಇನ್ನೊಂದು ಕಡೆ ನನ್ನ ಭಗವಾನ್ ನನ್ನ ಕೈಗಳನ್ನು ಹಿಡಿದುಕೊಂಡಿರುವುದರಿಂದ ನಾನು ಚಿಂತಿಸಬೇಕಿಲ್ಲ ಎಂಬ ಭರವಸೆ ಇತ್ತು. ಆದರೆ ಈ ಸಮಸ್ಯೆಯೂ ಕೂಡ ಪವಾಡ ಸದೃಶವಾಗಿ ಕೊನೆಯಾಯಿತು. ನಮಗೆ ಬೇಕಾದಂತಹ ಹಾಸ್ಟೆಲ್ ಸಿಕ್ಕಿತು. ನಂತರ ನಮ್ಮ ಕಾಲೇಜಿನವರು ಖರ್ಚಿಗೆ ಕೊಡುತ್ತಿದ್ದ ಹಣವನ್ನು ಕಡಿತಗೊಳಿಸಿದರು. ಮೊದಲು ಕಾಲೇಜಿನವರು ಕೊಡುತ್ತಿದ್ದ ಹಣದಲ್ಲಿ ನನಗಾಗಿ ಕೊಂಚ ಹಣವನ್ನು ಉಳಿಸಲು ಸಾಧ್ಯವಾಗುತ್ತಿತ್ತು. ಆದರೀಗ ಇದು ಎಲ್ಲ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ನೇಹಿತರಾದ ಶ್ರೀ ಕಲ್ಕಿ ಒಂದು ಚಿಕ್ಕ ಆನ್ಲೈನ್ ವ್ಯಾಪಾರದ ರೂಪದಲ್ಲಿ ಮಾರ್ಗದರ್ಶನ ನೀಡಿದರು. ಅದು ಪ್ರಾರಂಭದ ದಿನದಿಂದಲೇ ಚೆನ್ನಾಗಿ ನಡೆಯುತ್ತಿದೆ. ನನ್ನ ದೇವರಾದ ಶ್ರೀ ಪರಂಜ್ಯೋತಿ ಕಲ್ಕಿಯ ಪಾದಕಮಲಗಳಲ್ಲಿ ನನ್ನ ವಿನಮ್ರ ಪ್ರಣಾಮಗಳನ್ನು ಮತ್ತು ಅಪರಿಮಿತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಪರಂಜ್ಯೋತಿ ಕಲ್ಕಿ, ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ.